ಮಂಗಳೂರಿನ ಕದ್ರಿಯಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆಡಳಿತವನ್ನ ಕದ್ರಿ ಯೋಗೇಶ್ವರ ಮಠದಲ್ಲಿರುವ ಸಮಿತಿಗೆ ಒಪ್ಪಿಸಬೇಕು ಅಂತ ಮಂಗಳೂರು ನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಕದ್ರಿ ಯೋಗೇಶ್ವರ ಮಠದ ಅಧ್ಯಕ್ಷ ಹರಿನಾಥ್ ಅವರು ಒತ್ತಾಯಿಸಿದ್ದಾರೆ ಎಂದು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇತ್ತೀಚೆಗೆ ಮುಖ್ಯಮಂತ್ರಿ ಹಾಗೂ ಧಾರ್ಮಿಕ ದತ್ತಿ ಇಲಾಖಾ ಮಂತ್ರಿಗಳು ಎಲ್ಲ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟ ದೇವಸ್ಥಾನಗಳನ್ನು ಆಯಾಯ ಸಂಬಂಧಪಟ್ಟವರಿಗೆ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರಿಂದ ಮಂಗಳೂರಿನ ಕದ್ರಿ ದೇವಸ್ಥಾನದ ಆಡಳಿತವನ್ನ ಕದ್ರಿ ಮಠದಲ್ಲಿರುವ ಸಮಿತಿಗೆ ಒಪ್ಪಿಸಬೇಕು. ಕದ್ರಿ ದೇವಸ್ಥಾನ ಮತ್ತು ಕದ್ರಿ ಮಠಕ್ಕೆ ಮೊದಲಿನಿಂದಲೂ ಉತ್ತಮ ಸಂಬಂಧವಿದೆ. ಈ ಹಿಂದೆ ನಮ್ಮ ಮಠಕ್ಕೆ ಸಂಬಂಧಪಟ್ಟಿತ್ತು. ಸರ್ಕಾರ ಅಂತಹ ನಿರ್ಧಾರ ಮಾಡಿದ್ರೆ ಅದರ ಮೊದಲ ಹಕ್ಕುದಾರರು ನಾವಾಗಿರ್ತೇವೆ. ಅದಕ್ಕೆ ದಾಖಲೆ ಇತಿಹಾಸ ಇದೆ. ಸರ್ಕ್ಯೂಟ್ ಹೌಸ್ನಿಂದ ಪದವು ಹೈಸ್ಕೂಲ್ನವರೆಗಿನ ಜೋಗಿ ಮಠದ ರಸ್ತೆ ಅಂತ ನಾಮಕರಣ ಮಾಡಿತು. ಆದರೆ ಸ್ಮಾರ್ಟ್ ಸಿಟಿಯ ಕೆಲಸದ ವೇಳೆ ಆ ಫಲಕವನ್ನ ಕಿತ್ತು ಬಿಸಾಡಿದ್ದಾರೆ ಅಂತ ಆರೋಪಿಸಿದ್ರು. ಬಹಳ ಪುರಾತನವಾದಂತಹ ಇತಿಹಾಸ ಪ್ರಸಿದ್ಧವಾದಂತಹ ಕದ್ರಿ ಜೋಗಿ ಮಠ ಮತ್ತು ಕದ್ರಿ ದೇವಸ್ಥಾನ ಬಹಳ ಸಂಬಂಧ ಇದ್ದಂತಹ ದೇವಸ್ಥಾನ. ಯಾಕಂತ ಹೇಳಿದ್ರೆ ಸ್ಥಾಪಕರು ಅವರೇ ನಮ್ಮ ಗುರುಗಳಾದಂತಹ ಗೋರಕ್ಷನಾಥರು ಮತ್ತು ಬಚ್ಚೇಂದ್ರನಾಥರು ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಕದ್ರಿ ದೇವಸ್ಥಾನ ಏನಿದೆ ಅದು ಕದ್ರಿ ಜೋಗಿ ಮಠಕ್ಕೆ ಸಂಬಂಧಪಟ್ಟದ್ದಾಗಿದೆ. ಹಿಂದೆ ಕೂಡ ಅದು ನಮ್ಮ ಜೋಗಿ ಮಠದ ಆಡಳಿತದಲ್ಲಿ ಇತ್ತು. ಧಾರ್ಮಿಕ ದತ್ತಿ ವ್ಯವಹಾರಕ್ಕೆ ಒಳಪಡುವ ಮೊದಲು ನಮ್ಮ ಮಠಕ್ಕೆ ಸಂಬಂಧಪಟ್ಟಿತ್ತು. ಮಠದಲ್ಲಿ ಒಂದು ಸಮಿತಿ ಇತ್ತು ಅದನ್ನೆಲ್ಲ ನೋಡಿಕೊಳ್ಳಲು. ಆದ್ರಿಂದ ಅವರು ಸರ್ಕಾರ ಅಂತ ಒಂದು ನಿರ್ಧಾರ ಮಾಡಿದ್ರೆ ಮೊದಲ ಹಕ್ಕುದಾರರು ನಾವಾಗಿರ್ತೇವೆ. ಕದ್ರಿ ಜೋಗಿ ಮಠ ಅದು ನಮಗೆ ಬರಬೇಕಾ ಆ ದೇವಸ್ಥಾನ. ಯಾಕಂತ ಹೇಳಿದ್ರೆ ಅದಕ್ಕೆ ಇತಿಹಾಸ ಇದೆ, ಅದಕ್ಕೆ ದಾಖಲೆಗಳಿವೆ, ನಮ್ಮ ಹತ್ರ ಕೂಡ ಇವೆ ದಾಖಲೆಗಳು. ಅದರಿಂದ ದಯಮಾಡಿ ನೀವು ಕೊಡುವುದಾದ್ರೆ ಪ್ರಥಮತ ಅದು ಕದ್ರಿ ಜೋಗಿ ಮಠದ ಒಂದು ಕಮಿಟಿ ಸಮಿತಿ ಏನಿದೆ, ಜೋಗಿ ಮಠ ಏನಿದೆ ಅದರ ಅಧೀನಕ್ಕೆ ಒಳಪಡಬೇಕು. ಇದು ಇಷ್ಟು ಕದ್ರಿ ದೇವಸ್ಥಾನ ಮತ್ತು ಕದ್ರಿ ಮಠದ ಸಂಬಂಧ. ಯಾಕಂತ ಹೇಳಿದ್ರೆ ಹಿಂದಿನಿಂದಲೂ ಧಾರ್ಮಿಕ ದತ್ತಿ ಆಡಳಿತಕ್ಕೆ ಒಳಪಟ್ಟ ನಂತರ ಕೂಡ ಒಂದು ಬಂಗಾರದ ಪೆಟ್ಟಿಗೆ ಬೀಗ ಕೀ ಅದನ್ನು ಓಪನ್ ಮಾಡಬೇಕಾದ್ರೆ ಮಠದ ಅರಸರು ಮಠದ ವಾರಿಸುದಾರರು ಅದಕ್ಕೆ ಹೋಗ್ಬೇಕು, ಆಮೇಲೆ ಅದು ಓಪನ್ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೂಡ ಮಾಡಿತ್ತು. ಅದನ್ನು ಈಗ ಅವರು ಪಾಲಿಸುವುದಿಲ್ಲ. ಆದ್ರಿಂದ ಅರ್ಚಕರನ್ನು ಕೂಡ ಹಾಗೆ ಹಿಂದೆ ಕದ್ರಿ ಮಠದಿಂದ ಅದು ನೇಮಿಸಲ್ಪಟ್ಟಿತ್ತು. ಅಲ್ಲಿ ಬರಬರುತ್ತಾ ಅದು ದಿವಸ ಕೀ ಮಠದಿಂದ ಕೊಂಡೋಗ್ತಿದ್ರು ದೇವಸ್ಥಾನ ಓಪನ್ ಮಾಡಲಿಕ್ಕೆ. ಮತ್ತೆ ಮಳೆಗಾಲ ಅದರಿಂದ ಕಷ್ಟ ಆಗ್ತಿತ್ತು. ಹಿಂದೆ ಕಡೆಗೆ ಒಂದು ಕೀ ಅವರ ಹತ್ರ, ಒಂದು ಕೀ ನಮ್ಮ ಮಠದಲ್ಲಿ. ಅದರಿಂದ ದಯಮಾಡಿ ದೇವಸ್ಥಾನ ಕೊಡುವುದಾದ್ರೆ ತಮ್ಮ ಹೇಳಿಕೆಯ ಮೂಲಕ ಈ ದೇವಸ್ಥಾನದ ಆಡಳಿತ ಕದ್ರಿ ಮಠಕ್ಕೆ ಒಳಪಡುತ್ತದೆ.